ಪ್ರತಿಯೊಂದು ಕ್ಷೇತ್ರವೂ ಇಂದು ಆಧುನೀಕರಣಗೊಳ್ಳುತ್ತಾ ಇದೆ. ಶ್ರಮವನ್ನು ಕಡಿಮೆಗೊಳಿಸಿ ಸಮಯದ ಉಳಿತಾಯದ ಜೊತೆಗೆ ಲಾಭದತ್ತ ಕೊಂಡೊಯ್ಯುವ ನಿಟ್ಟಿನಲ್ಲಿ ಬಹಳಷ್ಟು ಪ್ರಯತ್ನಗಳು, ಆವಿಷ್ಕಾರಗಳು ನಡೆಯುತ್ತಿವೆ. ಆ ನಿಟ್ಟಿನಲ್ಲಿ ಹೊಸ ಸೇರ್ಪಡೆ ಈ ಗೇರು ಹಣ್ಣಿನಿಂದ ಗೇರು ಬೀಜವನ್ನು ಬೇರ್ಪಡಿಸುವ ಯಂತ್ರಗಳು. ಹೌದು, ದೇಶದಲ್ಲೇ ಪ್ರಥಮ ಬಾರಿಗೆ ಎಂಬಂತೆ ಗೇರು ಹಣ್ಣಿನಿಂದ ಬೀಜ ಬಿಡಿಸುವ 3 ಯಂತ್ರಗಳನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ಕಾರ್ಯಾಚರಿಸುತ್ತಾ ಇರುವ ಗೇರು ಸಂಶೋಧನಾ ನಿರ್ದೇಶನಾಲಯ ಅಭಿವೃದ್ಧಿಪಡಿಸಿ ಸಿದ್ಧಗೊಳಿಸಿದೆ. ಕೈಗಳನ್ನು ಬಳಸಿ ಗೇರು ಹಣ್ಣಿನಿಂದ ಬೀಜವನ್ನು ಬಿಡಿಸುವುದು ಮಹಾ ರಗಳೆಯ ಕೆಲಸ. ಹೆಚ್ಚು ಮಾನವ ಶ್ರಮ ಹಾಗೂ ಸಮಯವನ್ನು ಬೇಡುವಂಥದ್ದು. ಈ ಸಮಸ್ಯೆಯನ್ನು ನೀಗಿಸುವ ನಿಟ್ಟಿನಲ್ಲಿ ಪುತ್ತೂರಿನ ಮೊಟ್ಟೆತಡ್ಕದಲ್ಲಿ ಕಾರ್ಯಾಚರಿಸುತ್ತಿರುವ ಗೇರು ಸಂಶೋಧನಾ ನಿರ್ದೇಶನಾಲಯ ಮತ್ತು ಭೋಪಾಲ್ನ ಕೇಂದ್ರೀಯ ಕೃಷಿ ಇಂಜಿನಿಯರಿಂಗ್ ಸಂಸ್ಥೆಯ ವಲಯ ಸಂಶೋಧನಾ ಕೇಂದ್ರ ಕೊಯಮತ್ತೂರು ಜಂಟಿಯಾಗಿ ಯಂತ್ರೋಪಕರಣಗಳನ್ನು ಅಭಿವೃದ್ಧಿಪಡಿಸಿದೆ. ಸಂಪೂರ್ಣ ಸ್ವಯಂಚಾಲಿತ ಯಂತ್ರ, ಅರೆ ಸ್ವಯಂಚಾಲಿತ ಯಂತ್ರ ಮತ್ತು ಪೆಡಲ್ ಮೂಲಕ ಬೇರ್ಪಡಿಸುವ ರೂಪದಲ್ಲಿವೆ ಈ ಯಂತ್ರಗಳು. ಕಳೆದ ಮಾರ್ಚ್ ತಿಂಗಳಲ್ಲಿ ಪುತ್ತೂರಿನ ಗೇರು ಸಂಶೋಧನಾ ನಿರ್ದೇಶನಾಲಯದಲ್ಲಿ ನಡೆದ ಗೇರು ಮೇಳದಲ್ಲಿ ಈ ಯಂತ್ರೋಪಕರಣಗಳನ್ನು ಲೋಕಾರ್ಪಣೆಗೊಳಿಸಲಾಗಿದೆ. ಗೇರು ಸಂಶೋಧನಾ ನಿರ್ದೇಶನಾಲಯದ ವಿಜ್ಞಾನಿ ಡಾಕ್ಟರ್ ಮಂಜುನಾಥ್, ಕೃಷಿ ಇಂಜಿನಿಯರಿಂಗ್ ವಿಭಾಗದ ವಿಜ್ಞಾನಿ ಡಾಕ್ಟರ್ ಬಾಲಸುಬ್ರಹ್ಮಣ್ಯನ್ ಮತ್ತು ಎನ್ಆರ್ಸಿಸಿ ನಿರ್ದೇಶಕ ಡಾಕ್ಟರ್ ದಿನಕರ ಅಡಿಗ ಹಾಗೂ ಕೊಯಮತ್ತೂರಿನ ಸಂಸ್ಥೆಯ ಡಾಕ್ಟರ್ ರವೀಂದ್ರ ನಾಯಕ್ ಅವರ ಸಂಶೋಧನೆ ಪ್ರಯತ್ನದ ಫಲ ಈ ಯಂತ್ರಗಳು. ನಾನು ಡಾಕ್ಟರ್ ಮಂಜುನಾಥ್ ಅಂತ ಗೇರು ಸಂಶೋಧನಾ ನಿರ್ದೇಶನಾಲಯದಲ್ಲಿ ವಿಜ್ಞಾನಿಯಾಗಿ ಗೇರು ಯಂತ್ರೋಪಕರಣಗಳ ಬಗ್ಗೆ ಸಂಶೋಧನೆಯನ್ನು ಮಾಡ್ತಾಯಿದ್ದೀನಿ. ಈಗ ನಾವು ಇದು ತುಂಬ ವರ್ಷಗಳಿಂದ ನಮ್ಮಲ್ಲಿ ನಮ್ಮ ಭಾರತ ದೇಶದಲ್ಲಿ ಏನಾಗಿದೆ, ಕೈಯಲ್ಲಿ ಗೇರು ಹಣ್ಣನ್ನು ಬಿಡಿಸ್ಲಿವಂಥದ್ದು, ಗೇರು ಬೀಜನ ಗೇರು ಹಣ್ಣಿಂದ ಬಿಡಿಸುವಂಥದ್ದು. ಇದು ಏನಾಗುತ್ತೆ ಅಂದರೆ, ಒಂದು ಶ್ರಮದಾಯಕ, ಕೂಲಿ ಆಳುಗಳ ಅಭಾವ, ಮತ್ತು ನಾವು ಕಡಿಮೆ ಸಮಯದಲ್ಲಿ ಹೆಚ್ಚು ಹಣ್ಣನ್ನು ಬಿಡಿಸ್ಲಿಕ್ಕಾಗೋದಿಲ್ಲ. ಈಗ ಈಗ ಟ್ರೆಡಿಷನಲಿ ಫಾರ್ಮರ್ಸ್ ಏನು ಮಾಡ್ತಾಯಿದ್ದಾರೆ, ಒಂದು ವಾರದಲ್ಲಿ 1 ಅಥವಾ 2 ಬಾರಿ ಗೇರು ಹಣ್ಣನ್ನು ಹೆಕ್ಕೋ ಪದ್ಧತಿ ಇದೆ. ಸೊ ಅವಾಗೇನಾಗಿರುತ್ತೆ, ಗೇರು ಹಣ್ಣು ಎಲ್ಲ ಕೊಳೆತೋಗಿರುತ್ತೆ, ಆಮೇಲೆ ಬಿಡಿಸ್ಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಅದು ಫೈಬರ್ ಕಂಟೆಂಟ್ ಅಂತ ಹೇಳ್ತೀವಿ, ನಾರಿನಂಶ ಅದಕ್ಕೆ ತುಂಬ ಅಂಟ್ಕೊಂಡಿದ್ದ ಕಾರಣ ಬಿಡಿಸೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಮತ್ತು ಅದು ತುಂಬ ಟೈಮು ಜಾಸ್ತಿ ಹಣ್ಣನ್ನು ಬಿಡಿಸೋದ್ರಿಂದ ಈ ಬೆರಳುಗಳಿಗೆ ಕೆಲವರಿಗೆ ಅಲರ್ಜಿ ಆಗುತ್ತೆ. ಆಮೇಲೆ ಇನ್ನೊಂದು ರಿಪಿಟೇಟಿವ್ ಸ್ಟ್ರೈನ್ ಇಂಜುರಿ ಅಂತ ಹೇಳ್ತೀವಿ, ಅದು ಒಂದು ಇಂಜುರಿ ಆಗುತ್ತೆ ಬೆರಳುಗಳಿಗೆ. ಸೊ ಮತ್ತು ಈಗ ನೀವೆಲ್ಲದು ನೋಡಿರ್ಬೋದು, ಎಲ್ಲ ಕೃಷಿ ಚಟುವಟಿಕೆಗಳನ್ನು ನಾವು ಯಂತ್ರಗಳನ್ನ ಅವಲಂಬಿಸಿದ್ದೇವೆ. ಯಾಕೆ ಅಂದರೆ ನಮಗೆ ಕೂಲಿ ಆಳುಗಳ ಅಭಾವ ಇದೆ, ಮತ್ತು ಕಾಸ್ಟ್ ಆಫ್ ಆಪರೇಷನ್, ಕಾರ್ಯಾಚರಣೆ ವೆಚ್ಚ ಕೂಡ ತುಂಬ ಜಾಸ್ತಿ ಇದೆ. ಆ ಒಂದು ನಿಟ್ಟಿನಲ್ಲಿ ಗೇರು ಸಂಶೋಧನಾ ನಿರ್ದೇಶನಾಲಯ ಮತ್ತು ಕೊಯಮತ್ತೂರಿನ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ರೀಜನಲ್ ಸ್ಟೇಷನ್ ಕೊಯಮತ್ತೂರು, ತಮಿಳುನಾಡು ಕೊಯಮತ್ತೂರು, ಡಾಕ್ಟರ್ ರವೀಂದ್ರ ನಾಯಕ್ ಅಂತ ಇದ್ದಾರೆ. ಸೊ ಅವರ ಸಹಭಾಗಿತ್ವದಲ್ಲಿ ನಾವು ಈ ಒಂದು ಗೇರು ಹಣ್ಣನ್ನು ಬೇರ್ಪಡಿಸುವ ಯಂತ್ರವನ್ನು ಡೆವಲಪ್ ಮಾಡಿದ್ದೇವೆ. ಸೊ ಇದು ಒಂದು 3 ಫಂಕ್ಷನ್ಸ್ನ 3 ಕೆಲಸಗಳನ್ನು ಒಂದೇ ಸಮಯದಲ್ಲಿ ಮಾಡುತ್ತೆ. ನೀವು ಗೇರು ಹಣ್ಣು, ಯಾವುದೇ ಗಾತ್ರದ ಗೇರು ಹಣ್ಣು ಮತ್ತು ಬೀಜವನ್ನು ಇದರಲ್ಲಿ ಹಾಕಿದ್ರೆ ನೀವು ಅದು ಎಲ್ಲ ರೀತಿಯ, ಯಾವುದೇ ಹೈಬ್ರಿಡ್ ಆಗಿರೋದು, ಸಣ್ಣ ಗಾತ್ರದ ಹಣ್ಣಾಗಿರ್ಬೋದು, ದಪ್ಪ ಗಾತ್ರದ ಆಗಿರ್ಬೋದು, ಅಥವಾ ಮೀಡಿಯಮ್ ಗಾತ್ರದ ಹಣ್ಣಾಗಿರ್ಬೋದು, ಅದು ಬೇರ್ಪಡಿಸುತ್ತೆ. ನೋಡಿ, ಇದರಲ್ಲಿ 3 ಔಟ್ಲೆಟ್ ಇದೆ. ಇದರಲ್ಲಿ ಜ್ಯೂಸು ಮತ್ತು ಪಲ್ಪ್ ಬರುತ್ತೆ, ಮತ್ತು ಇನ್ನೊಂದು ಔಟ್ಲೆಟಲ್ಲಿ ಇಲ್ಲಿ ಬೀಜ ಬರುತ್ತೆ. ಸೊ ಇಲ್ಲಿ ಬೀಜ ಬರುತ್ತೆ, ಈಗ ನೋಡ್ಬೋದು ನೀವು, ಯಾವುದೇ ಬೀಜಗಳಿಗೆ ಹಾನಿಯಾಗಿಲ್ಲ. ಸೊ ಇದು ಬೀಜ ಬರುತ್ತೆ ಇಲ್ಲಿ. ಮತ್ತು ಇನ್ನೊಂದು ಔಟ್ಲೆಟ್ ಇದೆ, ಇದರಲ್ಲಿ ಪೊಮೇಸ್ ಅಂತ ಬರುತ್ತೆ. ಹಿಂದೆ ಒಂದು ಔಟ್ಲೆಟ್ ಇದೆ, ಅದರಲ್ಲಿ ಪೊಮೇಸು. ಇದರಲ್ಲಿ ಒಂದೇ ಸಮಯದಲ್ಲಿ ಒಂದು ಜ್ಯೂಸು ಮತ್ತು ಪಲ್ಪು ಮತ್ತು ಗೇರು ಬೀಜ ಮತ್ತು ಪೊಮೇಸ್ ಅಂತ ಹೇಳ್ತೀವಿ. ಇದು 3 ಇದು ಭಾಗಗಳನ್ನ ಸಪ್ರೇಟ್ ಮಾಡುತ್ತೆ ಇದು ಯಂತ್ರ. ಇದು 1 ಗಂಟೆಗೆ ಇದು 1.25 ಲೀಟ್ರಿಂದ ನಿಮಗೆ 1 ಲೀಟ್ರ್ ಪೆಟ್ರೋಲ್ನ ಕನ್ಸ್ಯೂಮ್ ಮಾಡುತ್ತೆ. ಇದು 6 HP ಪೆಟ್ರೋಲ್ ಇಂಜಿನಿಂದ ರನ್ ಆಗುತ್ತೆ. ಇದು ಫುಡ್ ಗ್ರೇಡ್ ಸ್ಟೀಲ್ SS 304ಇಂದ ನಾವು ತಯಾರು ಮಾಡಿರೋದು. ಸೊ ನಾವು ಫುಡ್ ಗ್ರೇಡ್ ಸ್ಟೀಲ್ ಯೂಸ್ ಮಾಡೋದ್ರಿಂದ ಏನು ಅನುಕೂಲತೆ ಅಂತಂದರೆ, ನೀವು ಎಲ್ಲ ವ್ಯಾಲ್ಯೂ ಆ್ಯಡ್, ಇದನ್ನು ಜ್ಯೂಸ್ ಆಗಿರ್ಬೋದು, ಪಲ್ಪ್ ಆಗಿರ್ಬೋದು, ಬೇರೆ ವ್ಯಾಲ್ಯೂ ಆ್ಯಡೆಡ್ ಪ್ರಾಡಕ್ಟ್ಸ್ನ ನಾವು ಡೆವಲಪ್ ಮಾಡ್ಬೋದು. ಇದರಲ್ಲಿ ಕಂಟಾಮಿನೇಷನ್ ಆಗೋದಿಲ್ಲ. ಮತ್ತು ಈಗ ಮ್ಯಾನ್ಯುಯಲ್ ಆಗಿ ಕನ್ವೆನ್ಷನಲ್ಲಿ ರೈತರು ಏನು ಮಾಡ್ತಾರೆ, 1 ಗಂಟೆಗೆ ತುಂಬ ಸ್ಕಿಲ್ಡ್ ಲೇಬರ್ ಇದ್ರೂ 10 ರಿಂದ 12 kg ಗೇರು ಬೀಜನ ಮಾತ್ರ ಸಪ್ರೇಟ್ ಮಾಡ್ಬೋದು. ಬಟ್ ಈ ಒಂದು ಯಂತ್ರದಲ್ಲಿ ಸುಮಾರು 300 kgಗಿಂತ ಹೆಚ್ಚು 1 ಗಂಟೆ ಒಳಗಡೆ ರಾ ಕ್ಯಾಶ್ಯೂನಟ್ ಗೇರು ಬೀಜನ ನಾವು ಸಪ್ರೇಟ್ ಮಾಡಲಿಕ್ಕಾಗುತ್ತೆ. ಇದರಲ್ಲಿ ನಾವು 96% ನಾವು ಒಂದು ಟೈಮ್ನ ಸೇವ್ ಮಾಡ್ಬೋದು, ಪ್ರತಿಶತ 96% ಮತ್ತು ಇನ್ನೊಂದು ಕಾಸ್ಟ್ ಸೇವಿಂಗ್ ಅಂತ ಬಂದರೆ ನಿಮಗೆ ಮೋರ್ ದೆನ್ 85% ನಾವು ಕಾರ್ಯಾಚರಣೆ ವೆಚ್ಚವನ್ನು ನಾವು ಉಳಿತಾಯ ಮಾಡ್ಬೋದು.
ಈಗ ಮ್ಯಾನ್ಯುವಲಿ ಒಂದು ಲೇಬರಿಗೆ ನೀವು ಎಲ್ಲ ಅವರೇಜ್ ತೊಗೊಂಡ್ರೆ ಒಂದು ದಿನಕ್ಕೆ 600 ರೂಪಾಯಿ ಒಂದು ಪೇ ಮಾಡ್ತಾರೆ. ಸೊ 1 ಗಂಟೆಗೆ 75 ರೂಪಾಯಿ ಹಂಗಾದರೂ ನೀವು ಬೀಳ್ತು. ಸೊ ಒಂದು ಕಾರ್ಯಾಚರಣೆ ವೆಚ್ಚ. ಸೊ ಹಾಗಾಗಿ ಈಗ ನೀವು ಮ್ಯಾನ್ಯುಯಲಲ್ಲಿ ಕಂಪೇರ್ ಮಾಡೋದಾದರೆ ನಾವು ಕೆಲವೊಂದು ಫಾರ್ಮರ್ಸ್ನ ರೈತರುಗಳನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರು ಏನು ಹೇಳ್ತಾಯಿದ್ದಾರೆ, ಒಬ್ಬರು 4 ರೂಪಾಯಿ 1 kg ಕೊಡ್ತಾರೆ ಸಪ್ರೇಟ್ ಮಾಡಲಿಕ್ಕೆ, ಒಬ್ಬರು 5 ರೂಪಾಯಿ ಕೊಡ್ತಾಯಿದ್ದಾರೆ ಹೀಗೆ. ಬಟ್ ಈ ಒಂದು ಯಂತ್ರವನ್ನು ಬಳಸೋದ್ರಿಂದ ನೀವು ಬರೀ 1 ರೂಪಾಯಿ 90 ಪೈಸೆಯಿಂದ 1 ರೂಪಾಯಿ ಒಳಗೆ 1 kg ಬೀಜವನ್ನು ಸಪ್ರೇಟ್ ಮಾಡ್ಬೋದು. ಈಗಾಗಲೇ ಈ ಯಂತ್ರವನ್ನು ನಾವು ಮ್ಯಾನುಫ್ಯಾಕ್ಚರಿಂಗ್ ಲೈಸೆನ್ಸು ಒಂದು ಫಿಶನ್ ಅಗ್ರಿಟೆಕ್ ಪ್ರೈವೇಟ್ ಲಿಮಿಟೆಡ್ ಅನ್ನೋರಿಗೆ ವರ್ಗಾವಣೆ ಮಾಡಿದ್ದೇವೆ. ಸೊ ಯಾರೇ ರೈತರು ಅದು ಮಿಷಿನ್ ಪರ್ಚೇಸ್ ಮಾಡಲಿಕ್ಕೆ ಅಂದರೆ ಖರೀದಿ ಮಾಡಲಿಕ್ಕೆ ಬೇಕಾದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಅಥವಾ ನಮ್ಮನ್ನಾದರೂ ಕಾಂಟ್ಯಾಕ್ಟ್ ಮಾಡ್ಬೋದು. ನಾವು ಅವರಿಗೆ ಆರ್ಡ್ರ್ ಪ್ಲೇಸ್ ಮಾಡಿದ್ರೆ ಅಲ್ಲಿಂದ ನಾವು ಅವರು ಮಿಷಿನನ್ನು ಪರ್ಚೇಸ್ ಮಾಡ್ಬೋದು, ಅಂದರೆ ಖರೀದಿ ಮಾಡ್ಬೋದು. ಯಾರಾದರೂ ಸ್ಮಾಲ್ ಸ್ಕೇಲ್ ಅಥವಾ ಮೀಡಿಯಮ್ ಸ್ಕೇಲ್ ಮ್ಯಾನುಫ್ಯಾಕ್ಚರರ್ಸು ಅಥವಾ ಫ್ಯಾಬ್ರಿಕೇಟರ್ ತಯಾರಕರು ಏನಾದರೂ ಇದ್ದರೆ ಕಂಪನಿಯವರು, ಅವರು ನಮ್ಮ ಕಡೆಯಿಂದ ಲೈಸೆನ್ಸ್ ತೊಗೊಂಡು ಮತ್ತು ಅವರು ಫ್ಯಾಬ್ರಿಕೇಷನ್ ಮಾಡಿ ಮಾರಾಟವನ್ನು ಮಾಡ್ಬೋದು. ಒಂದು ಮಿಷನ್ ತಯಾರಿಕೆಗೆ ಎಷ್ಟು ಅವಧಿ ಬೇಕು? ಇದು ಒಂದು 20 ದಿನದಲ್ಲಿ ನಿಮಗೆ ಮಿಷಿನ್ ಕೊಡ್ತಾರೆ. ಒಂದು ಆರ್ಡ್ರ್ ಪ್ಲೇಸ್ ಮಾಡಿದ್ದು 20 ದಿನದಲ್ಲಿ ನಿಮ್ಗೆ ಮಿಷಿನ್ ಸಿಗುತ್ತೆ. ಒಟ್ಟು ವೆಚ್ಚ ಸರ್, ನೀವು ಫುಡ್ ಗ್ರೇಡ್ ಸ್ಟೀಲ್ಗೆ ಹೋದರೆ 1,95,000 ಆಗುತ್ತೆ. ಸೊ ಈ ಫುಡ್ ಗ್ರೇಡ್ ಸ್ಟೀಲ್ಗೆ ಏನಕ್ಕೆ ಹೋಗ್ಬೇಕಂದ್ರೆ ನೀವು ಇದರಲ್ಲಿ ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್ಗೆ ನೀವು ಬಳಸ್ಬೋದು. ಯಾವುದನ್ನು ಜ್ಯೂಸ್ ಆಗಿರ್ಬೋದು, ಪಲ್ಪ್ ಆಗಿರ್ಬೋದು, ಪೊಮೇಸ್ ಆಗಿರ್ಬೋದು. ಇನ್ನೊಂದು MS ಮೈಲ್ಡ್ ಸ್ಟೀಲ್ ಅಂತ ಹೇಳ್ತೀವಿ. ಮೈಲ್ಡ್ ಸ್ಟೀಲ್ಗೆ ಹೋಗೋದ್ರಿಂದ ಏನಾಗುತ್ತೆ ಅಂದರೆ ಇದು ಜ್ಯೂಸು ಮತ್ತು ಪಲ್ಪು ಏನಿದೆಯಲ್ಲ ಅದು ಮೈಲ್ಡ್ ಸ್ಟೀಲು ಜಾಸ್ತಿ ಸಮಯ ಬಾಳಿಕೆ ಬರೋದಿಲ್ಲ, ಕರೋಷನ್ ಆಗುತ್ತೆ, ಕರೋಡೆಡ್ ಆಗುತ್ತೆ. ಸೊ ಹಾಗಾಗಿ ನಾವು ಇದು SS ಹೋಗಿರೋದು. ನಾವು ಫುಡ್ ಗ್ರೇಡ್ ಸ್ಟೀಲ್ ಬೇಡ ನಮಗೆ, ನಾವು ಯಾವುದೋ ವ್ಯಾಲ್ಯೂ ಅಡೆಡ್ ಉಪ ಉತ್ಪನ್ನಗಳನ್ನು ನಾವು ಇದರಲ್ಲಿ ಮಾಡೋದಿಲ್ಲ ಅಂತಂದರೆ ನಾವು MS ಅಲ್ಲಿ ಫ್ಯಾಬ್ರಿಕೇಷನ್ ಮಾಡಿಸ್ಕೋಬೋದು. ಅದು ನಿಮಗೆ 1,65,000 ಅಲ್ಲಿವರೆಗೂ ಬರ್ಬೋದು. ಖರೀದಿ ಮಾಡಿದವರು ಇದ್ದಾರಾ? ಈಗ ಆಲ್ರೆಡಿ 2 ಆರ್ಡರ್ ಪ್ಲೇಸ್ ಆಗಿದೆ ಅವರಿಗೆ. ನಾವು ಈಗ ಕಳೆದ ತಿಂಗಳಷ್ಟೇ ನಾವು ಮಾರ್ಚ್ 11ಕ್ಕೆ ಗೇರು ದಿನೋತ್ಸವ ದಿನ ನಾವು ವರ್ಗಾವಣೆ ಮಾಡಿದ್ವಿ ಲೈಸೆನ್ಸ್ನ. ಈಗ 2 ಆಗಿದೆ. ಇದು ದೇಶದಲ್ಲೇ ಪ್ರಥಮ ಬಾರಿಗೆ. ಸೊ ಈ ಥರ ಮಿಷಿನು ನಾವು ಮಾಡಿ ಪುತ್ತೂರಲ್ಲಿ ಇಲ್ಲ. ಈಗ ಫ್ಯಾಬ್ರಿಕೇಟರ್ಗೆ ಭುವನೇಶ್ವರಿಂದ ಒಂದು ಆರ್ಡರ್ ಪ್ಲೇಸ್ ಆಗಿದೆ. ಸೊ ಇನ್ನು ಮತ್ತೆ ಈಗ ಒಂದು 20 ದಿನ ಆಗಿದೆ. ಸೊ ಕಳೆದ 3ರಲ್ಲಿ ಇನ್ನಷ್ಟು ಸುಧಾರಣೆ ಅಥವಾ ಡೆವಲಪ್ ಮಾಡಲಿಕ್ಕೆ ಏನಾದರೂ ಅವಕಾಶಗಳು ಉಂಟಾ? ಇದರಲ್ಲಿ ನಮಗೆ ಈಗ ಗೇರು ದಿನೋತ್ಸವ ದಿನ ಕೆಲವೊಂದು ರೈತರ ಜೊತೆ ಸಂವಾದ ಮಾಡಿದಾಗ ಅವ್ರು ಏನು ಹೇಳ್ತಾ ಇದ್ದಾರೆ, ನಮಗೆ ಇದು ಕಡಿಮೆ ಗಾತ್ರದ್ದು, ಕಡಿಮೆ ಇಂಜಿನ್ ಕೆಪಾಸಿಟಿದ್ದು ಆದರೆ ಅನುಕೂಲ ಆಗುತ್ತೆ. ಸೊ 1 HP 2 HP ಇಂಜಿನಲ್ಲಿ ಈಗ ಬ್ರಷ್ ಕಟ್ಟರ್ ಬರುತ್ತಲ್ಲ, ಸೊ ಆ ಮಾದರಿಯಲ್ಲಿ 1 HP ಇಂಜಿನಲ್ಲಿ ಇದನ್ನು ನಮಗೆ ಸ್ಕೇಲ್ ಡೌನ್ ಮಾಡಿಕೊಟ್ರೆ ತುಂಬ ಅನುಕೂಲ ಆಗುತ್ತೆ. ಸೊ ಇದನ್ನು ಏನು ಮಾಡ್ಬೋದು ಅಂತಂದರೆ ಇವನ್ ಮಿಷಿನ್ ಕಾಸ್ಟ್ ಜಾಸ್ತಿ ಇದ್ರೂ ಈಗ ನಮಗೆ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅವರು ಅಥವಾ FPO ಅವರು, ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಮತ್ತು ಕಸ್ಟಮೈಸಿಂಗ್ ಸೆಂಟರ್ಸ್, ಬಾಡಿಗೆ ಆಧಾರಿತ ಕೃಷಿ ಕೇಂದ್ರ ಇವೆಲ್ಲ ಇದಾವಲ್ಲ, ಅಲ್ಲಿ ನಾವು ಈ ಮಿಷಿನ್ನ ಇಟ್ಕೊಂಡು ಬೇರೆಯವರಿಗೆ ರೆಂಟೆಡ್ ಬೇಸಿಸ್ ಮೇಲೆ ಕೊಡ್ಬೋದು. ಬಾಡಿಗೆ ಆಧಾರಿತ ಇದು ಕ್ಯಾಶ್ಯೂ ನಟ್ ಸಪ್ರೇಟ್ರನ್ನು ನಾವು ಅವ್ರಿಗೆ ಬಳಸಲಿಕ್ಕೆ ಕೊಡ್ಬೋದು ಸಣ್ಣ ರೈತರಿಗೆ. ಇದನ್ನೀಗ ಎಲೆಕ್ಟ್ರಿಕ್ ಮೋಟರ್ಗೆ ಕನ್ವರ್ಟಬಲ್ ಮಾಡ್ಬೋದು ಸರ್. ಇದನ್ನು ಎಲೆಕ್ಟ್ರಿಕ್ ಮೋಟರು ರಿಪ್ಲೇಸ್ ಮಾಡ್ಬೋದು ನಾವು. ಇಲ್ಲಾಂದರೆ PTO ಟ್ರ್ಯಾಕ್ಟರ್ PTO ಅಂತ ನೀವು ಎಲ್ಲ ಕೇಳಿದರೆ, ರೈತರೆಲ್ಲ ರೋಟಾವೇಟ್ರಿಗೆ ಯೂಸ್ ಮಾಡ್ತಾರೆ. ಆ ಟ್ರ್ಯಾಕ್ಟರ್ PTO ಪವರ್ ಕೂಡ ನಾವು ಇದಕ್ಕೆ ಬಳಸ್ಕೊಂಡು ನಾವು ಇದನ್ನು ಚಲಾಯಿಸ್ಬೋದು. ಎಷ್ಟು ಹೆಕ್ಟೇರು ಪ್ರದೇಶದಲ್ಲಿ ಕೃಷಿ ಇರುವವರಿಗೆ ಅನುಕೂಲ ಅಂತಂದರೆ ಸಣ್ಣ ರೈತರಿಗೆ ಇದು ಸರ್ 1 ಗಂಟೆಗೆ 300 kg ಸಪ್ರೇಟ್ ಆಗುತ್ತೆ. ಸೊ ಈಗ 2.4 ಟನ್ಸ್ ಅಂದರೆ ಆಲ್ಮೋಸ್ಟ್ 2,000 kg ಮೇಲೆ ಒಂದು ದಿನದಲ್ಲಿ ಸಪ್ರೇಟ್ ಮಾಡ್ಬೋದು. ಸೊ ಅಷ್ಟು ಈಗ ನಮ್ಮದು ಪ್ರೊಡಕ್ಟಿವಿಟಿ ಬಂದ್ಬಿಟ್ಟು 1 ಹೆಕ್ಟೇರಿಗೆ ಸರಾಸರಿ 750 kg ಪರ್ ಹೆಕ್ಟೇರ್ ಇದೆ 1 ಹೆಕ್ಟೇರಿಗೆ. ಈಗ ರೆಂಟಲ್ ಬೇಸ್ ಅಂತ ಹೇಳಿದರೆ ಒಂದು ಪರ್ ಅವರ್ಗೆ ಎಷ್ಟು ರೆಂಟ್ ಇರ್ಬೋದು ಅಂತ ಒಂದು ಅಪ್ರಾಕ್ಸಿಮೇಟ್? ಸರ್ ಈಗ ಇದು ಕಾರ್ಯಾಚರಣೆ ವೆಚ್ಚ ವಿತೌಟ್ ಎನಿ ಪ್ರಾಫಿಟ್ ನಾವು ಮಾಡ್ತೀನಿ ಅಂತಂದರೆ 340 ರೂಪಾಯಿ ಪರ್ ಅವರ್ಗೆ ಬರುತ್ತೆ ಅಷ್ಟೇ. 340 ರೂಪಾಯಲ್ಲಿ ನೀವು 300 kg ಸಪ್ರೇಟ್ ಮಾಡ್ಬೋದು. 300ರಿಂದ 320 kg ಸಪ್ರೇಟ್ ಮಾಡ್ಬೋದು, ಆಯಿತಾ. ಸೊ ಈಗ ಅದೇ ನೀವು ಮ್ಯಾನ್ಯುಯಲ್ಲು ಲೇಬರ್ ಮಾಡಿದ್ರೆ ಒಂದು ಅವರಿಗೆ 1 ಗಂಟೆಗೆ 10ರಿಂದ 12 kg. ಸೊ ಒಂದು ದಿನಕ್ಕೆ ಒಂದು 80ರಿಂದ 90 kg ಅಷ್ಟೇ ಮಾಡ್ಬೋದು. ಬಟ್ ಇದರಲ್ಲಿ 1 ಗಂಟೆಗೆ 300 kg ಮಾಡ್ಬೋದು. ಈಗ ಯಾರಾದರೂ ಎಂಡ್ ಯೂಸರ್ ರೆಗ್ಯುಲರ್ ಯೂಸ್ ಮಾಡ್ತಾ ಇದ್ದಾರಾ ಸರ್? ಈಗ ಅಲ್ಲ, ಈಗ ತಾನೇ ಈಗ ನಾವು ಲೈಸೆನ್ಸಿಂಗ್ ಮಾಡಿರೋದು, ಈಗ 20 ದಿನ ಆಗಿದೆ, ಆರ್ಡರ್ ಪ್ಲೇಸ್ ಆಗಿದೆ. ಸೊ ಖಂಡಿತ ಇದಕ್ಕೆ ಏನು ಒಂದು ವರದಾನ, ಗೇರು ಕೃಷಿಗೆ ಒಂದು ವರದಾನ ಅಂತ ಹೇಳ್ಬೋದು. ಸಂಪೂರ್ಣ ಸ್ವಯಂಚಾಲಿತ ಯಂತ್ರವು ಸಂಪೂರ್ಣವಾಗಿ ಸ್ಟೈನ್ಲೆಸ್ ಫುಡ್ ಗ್ರೇಡ್ ಸ್ಟೀಲ್ನಿಂದ ಮಾಡಲ್ಪಟ್ಟಿದ್ದು, ಈ ಯಂತ್ರದಲ್ಲಿ ಬೀಜ, ಪಲ್ಪ್ ಮತ್ತು ರಸ ಪ್ರತ್ಯೇಕವಾಗಿ ಹೊರಬರುತ್ತದೆ. 1 ಗಂಟೆಯಲ್ಲಿ 300 kg ಬೀಜಗಳನ್ನು ಬಿಡಿಸುವ ಸಾಮರ್ಥ್ಯ ಹೊಂದಿರುವ ಈ ಯಂತ್ರ ಗಂಟೆಗೆ 3/4 ಲೀಟರ್ ಪೆಟ್ರೋಲ್ ಬಳಸುತ್ತದೆ. ವಿದ್ಯುತ್ ಶಕ್ತಿಯ ಮೂಲಕವೂ ಈ ಯಂತ್ರವನ್ನು ಚಲಾಯಿಸಬಹುದು. ಈ ಯಂತ್ರದ ಅಂದಾಜು ಬೆಲೆ 1.95 ಲಕ್ಷ ರೂಪಾಯಿಗಳು.
ಈ ಯಂತ್ರವನ್ನು ಗೇರು ಸಂಶೋಧನಾ ನಿರ್ದೇಶನಾಲಯ ವಾಣಿಜ್ಯೀಕರಣಗೊಳಿಸಿದೆ. ರಾಮನಗರದ ಫಿಷನ್ ಅಗ್ರಿಟೆಕ್ ಪ್ರೈವೇಟ್ ಲಿಮಿಟೆಡ್ ಎನ್ನುವ ಸಂಸ್ಥೆ ಇದರ ಲೈಸೆನ್ಸ್ ಪಡೆದುಕೊಂಡಿದೆ. ಇದು ನಮ್ಮ ರಾಷ್ಟ್ರೀಯ ಗೇರು ಸಂಶೋಧನಾ ನಿರ್ದೇಶನಾಲಯ. ಇದು ICARನಲ್ಲಿ ಬರುವಂತಹ ಒಂದು ಸಂಶೋಧನಾ ಸಂಸ್ಥೆ. ನಮ್ಮ ಸಂಸ್ಥೆ ಸುಮಾರು 1986ರಲ್ಲಿ ಅಸ್ತಿತ್ವಕ್ಕೆ ಬಂದ ನಂತರ ಮೊದಲಿಗೆ ನಮ್ಮ ತಳಿ ಅಭಿವೃದ್ಧಿ ಕಾರ್ಯ ಬಿರುಸಾಗಿ ನಡೆಯಿತು. ಯಾಕಂದರೆ ಆ ಸಮಯದಲ್ಲಿ ತಳಿಗಳು ಜಾಸ್ತಿ ಇರಲಿಲ್ಲ. ನಮ್ಮಲ್ಲಿಂದ NRCC ಸಿಲೆಕ್ಷನ್ 2, ತದನಂತರ ಭಾಸ್ಕರ ಬಂತು. ಭಾಸ್ಕರ ನಂತರ ನೇತ್ರ ಗಂಗಾ ಅಂತ ಬಂತು. ನೇತ್ರ ಗಂಗಾ ಅದರ ವಿಶೇಷ ಏನಂದರೆ ದೊಡ್ಡ ಗಾತ್ರದ ಬೀಜ. ಈ ಭಾಸ್ಕರ ಮತ್ತು ಉಳ್ಳಾಳ ಎಲ್ಲ ನಿಮಗೆ 6ರಿಂದ 7 ಗ್ರಾಮ್ ಬಂದರೆ ಅದು 12ರಿಂದ 14 ಗ್ರಾಮ್ವರೆಗೆ ಬರ್ತದೆ. ಆಮೇಲೆ ನೇತ್ರ ಜಂಬೋ 1 ಅಂತ ಬಂತು, ಅದನ್ನು ಬಿಡುಗಡೆ ಮಾಡಿದ್ವಿ. ಇವೆಲ್ಲ ನೇತ್ರ ಜಂಬೋ 2 ಇತ್ತೀಚೆಗೆ ಬಿಡುಗಡೆ ಮಾಡಿದ್ವಿ. ಅದಕ್ಕೂ ಮುಂಚೆ ನಾವು ನೇತ್ರ ಉಭಯ ಅಂದರೆ ಹಣ್ಣು ಮತ್ತು ಬೀಜ ಎರಡೂ ಕೂಡ ಉಪಯೋಗಕ್ಕೆ ಬರುವಂಥದ್ದು. ಒಳ್ಳೆ ರುಚಿ ಇರುವಂಥ ಹಣ್ಣು, ಹೆಚ್ಚಿನ ರಸ ಇರುವಂಥ ಹಣ್ಣು ಹಾಗೂ ಗಂಟಲು ಕೆರೆದೇ ಇರುವಂಥ ಹಣ್ಣನ್ನು ಕೊಡುವಂಥ ತಳಿ ನೇತ್ರ ಉಭಯ. ಆಮೇಲೆ ನೇತ್ರ ಜಂಬೋ 1, ನೇತ್ರ ಜಂಬೋ 2 ಮತ್ತು ನೇತ್ರ ಗಂಗಾ ಅವು 3 ಕೂಡ ದೊಡ್ಡ ಗಾತ್ರದ ಬೀಜವನ್ನು ಕೊಡುವಂಥದ್ದು. ಅದನ್ನು ಇತ್ತೀಚೆಗೆ ನರೇಂದ್ರ ಮೋದಿಯವರು ನಮ್ಮ ದೇಶಕ್ಕೆ ಬಿಡುಗಡೆಗೊಳಿಸಿದರು, ನೇತ್ರ ಗಂಗಾ ಮತ್ತು ನೇತ್ರ ಜಂಬೋ 1. ಹಾಗೆ ತದನಂತರ ನೇತ್ರ ವಾಮನ್ ಅಂತ ಒಂದು ಗಿಡ್ಡ ಜಾತಿಯ ತಳಿಯನ್ನು ಕೂಡ ನಾವು ಬಿಡುಗಡೆ ಮಾಡಿದ್ವಿ. ಅದನ್ನು ನೀವು ಸಣ್ಣ ಜಾಗ ಇರುವವರು ಹತ್ತಿರದಲ್ಲಿ ನಾಟಿ ಮಾಡಿ, ಅಂದರೆ 1 ಎಕರೆಗೆ 250 ಗಿಡವನ್ನು ನೀವು ಆರಾಮದಲ್ಲಿ ಇಡ್ಬೋದು. 1 ಹೆಕ್ಟೇರ್ನಲ್ಲಿ ನೀವು 1000 ಗಿಡದವರೆಗೂ ಹೋಗ್ಬೋದು ಆ ನೇತ್ರ ವಾಮನ್ ಅನ್ನೋ ಗಿಡದಲ್ಲಿ. ಸೊ ಇಂಥ ಒಂದು 7 ತಳಿಗಳನ್ನು ನಾವು ಬಿಡುಗಡೆ ಮಾಡಿದ್ವಿ. ಹಾಗೆ ರಾಷ್ಟ್ರಾದ್ಯಂತ ಅಂದರೆ ನಮ್ಮ ಸಂಸ್ಥೆಯ ಅಧೀನದಲ್ಲಿ 14 ಬೇರೆ ಸಂಸ್ಥೆಗಳು ಕೆಲಸ ಮಾಡ್ತವೆ ಬೇರೆ ಬೇರೆ ರಾಜ್ಯಗಳಲ್ಲಿ. ಆ ಸಂಸ್ಥೆಗಳಿಂದ ಒಟ್ಟಾರೆಯಾಗಿ ಈ ದೇಶದಲ್ಲಿ ನಾವು ಗೇರುವನ್ನು ಒಂದು 66 ತಳಿಗಳನ್ನು ಅಭಿವೃದ್ಧಿ ಮಾಡಿದ್ದೇವೆ ನಮ್ಮ ಸಂಶೋಧನಾ ಸಂಸ್ಥೆಯ ಅಡಿಯಲ್ಲಿ. ಹಾಗೆ ಅದರ ಜೊತೆಗೆ ಬೇರೆ ತಂತ್ರಜ್ಞಾನಗಳನ್ನು ಕೂಡ ಅಭಿವೃದ್ಧಿಪಡಿಸಿದ್ವಿ. ಈಗ ಗೇರಿನಲ್ಲಿ ನೀವು ಸವರುವಿಕೆ ಹೇಗೆ ಮಾಡಬೇಕು, ಆಮೇಲೆ ಗೊಬ್ಬರ ಕೊಡೋದು, ಎಷ್ಟು ಗೊಬ್ಬರವನ್ನು ಕೊಡಬೇಕು, ಆಮೇಲೆ ಅದರಲ್ಲಿ ನಿಮ್ಮ ಡ್ರಿಪ್ ಇರಿಗೇಷನ್ ಹನಿ ನೀರಾವರಿ ಪದ್ಧತಿಯಲ್ಲಿ 1 ಗಿಡಕ್ಕೆ ಎಷ್ಟು ನೀರು ಬೇಕು, ಹನಿ ನೀರಾವರಿ ಜೊತೆಗೆ ಗೊಬ್ಬರವನ್ನು ಕೊಟ್ಟು ರಸಾವರಿ ಮಾಡುವಾಗ ಎಷ್ಟು ಗೊಬ್ಬರವನ್ನು ಉಳಿತಾಯ ಮಾಡ್ಬೋದು. ಹಾಗೆ ನಮ್ಮ ಕೀಟ ಮತ್ತು ರೋಗಶಾಸ್ತ್ರಗಳಲ್ಲಿ ಕೂಡ ಭಾಳಷ್ಟು ಸಂಶೋಧನೆ ಮಾಡಿದ್ದೀವಿ. ಈಗ ಚಹಾ ಸೊಳ್ಳೆ ಅಂತ ಬಾಧಿಸುವಂಥ ಒಂದು ಪ್ರಮುಖ ಕೀಟ, ಹಾಗೆ ಬೇರು ಮತ್ತು ಕಾಂಡಕರ್ಕ ಹುಳ ಅಂತದೆ. ಅವೆರಡು ಹುಳವನ್ನು ನಿಯಂತ್ರಣದಲ್ಲಿ ಇಡಬೇಕಾದ್ರೆ ಯಾವ ಥರದಲ್ಲಿ ಯಾವ ಔಷಧಿಯನ್ನು ಹೊಡೆಯಬೋದು ಅನ್ನೋದ್ರ ಬಗ್ಗೆ ನಾವು ಕೂಡ ಸಂಶೋಧನೆ ಮಾಡಿದ್ದೀವಿ. ಇತ್ತೀಚೆಗೆ ಫಿರಮೋನ್ ಅಂದರೆ ಲಿಂಗವನ್ನು ಆಕರ್ಷಿಸುವಂಥ ಒಂದು ಅಂಶವನ್ನು ನಾವು ಕಂಡುಹಿಡಿದಿದ್ದೇವೆ. ಅದರ ಮೂಲಕ ಫಿರಮೋನ್ ಟ್ರ್ಯಾಪ್ ಮೂಲಕ ಔಷಧಿಯ ಸಹಾಯವಿಲ್ಲದೆ ಬರೀ ಫಿರಮೋನ್ ಟ್ರ್ಯಾಪ್ಗಳನ್ನ ಹಾಕಿ ನಾವು ಈ ಚಹಾ ಸೊಳ್ಳೆಯನ್ನು ನಿಯಂತ್ರಣದಲ್ಲಿಡುವಂಥ ಸಂಶೋಧನೆ ನಾವು ಈಗ ಕೈಗೊಂಡಿದ್ದೇವೆ. ಹಾಗೆ ಹಲವಾರು ನಮ್ಮ ಮೆಷಿನರಿಗಳನ್ನು ನಾವು ಡೆವಲಪ್ ಮಾಡಿದ್ದೇವೆ. ಅದರಲ್ಲಿ ನಾವು ಮೊದಲಿಗೆ ಈ ಬೀಜದಿಂದ ತಿರುಳನ್ನು ಬೇರ್ಪಡಿಸುವಂತಹ ಶೆಲ್ಲಿಂಗ್ ಮೆಷಿನ್ ಅಂತ ಏನಿದೆ ಅದನ್ನು ಶುರುವಲ್ಲೇ ಮಾಡಿದ್ವಿ. ಅದಕ್ಕೆ ಪೇಟೆಂಟ್ ಕೂಡ ಸಿಕ್ಕಿತು. ಅದ ನಂತರ ಈ ನಮ್ಮ ರೋಟ್ರಿ ಗ್ರೇಡರ್ ಅಂದರೆ ಬೀಜದ ಸೈಜ್ ಬೇರೆ ಇರುತ್ತೆ. ಬೇರೆ ಸೈಜ್ ಬೀಜವನ್ನು ಬೇರೆ ಕಡೆಯಲ್ಲಿ ಹಾಕಿ ಸಂಸ್ಕರಣೆ ಮಾಡಿದಾಗ ನಿಮಗೆ ಅದು ಒಂದೊಂದು ತಿರುಳಿನ ಗ್ರೇಡಿಗೆ ಒಂದೊಂದು ರೇಟ್ ಇರ್ತದೆ. ಅದನ್ನು ಮಾಡೋಕ್ಕೆ ಸುಲಭವಾಗೋ ರೀತಿಯಲ್ಲಿ ಗ್ರೇಡರ್ ಮಾಡಿದ್ವಿ. ಆಮೇಲೆ ಗ್ಯಾಸಿಫೈಯರ್ ಮಿಷನನ್ನು ಮಾಡಿದ್ವಿ. ಅದರ ನಂತರ ನಾವು ಇತ್ತೀಚೆಗೆ ಸ್ಲೈಸರ್, ಕ್ಯಾಶ್ಯೂ ಆ್ಯಪಲ್ ಸ್ಲೈಸರ್ ಅನ್ನೋ ಮಿಷನನ್ನು ಕೂಡ ನಾವು ತಯಾರು ಅದು ಕೂಡ ಪೇಟೆಂಟಿಗೆ ಹೋಗಿದೆ. ಅಂದರೆ ಹಣ್ಣನ್ನು ಮೌಲ್ಯವರ್ಧನೆ ಮಾಡೋ ಮೊದಲು ಅದನ್ನು ತೆಳುವಾಗಿ ಕತ್ತರಿಸಿ ಅದನ್ನು ಆಮೇಲೆ ಫ್ರೈ ಮಾಡಿ ಚಿಪ್ಸ್ ಥರ ಬಳಸುವಂಥದ್ದು. ಯಾಕಂದರೆ ಗೇರು ಹಣ್ಣಲ್ಲಿ ನಿಮಗೆ ಪೋಷಕಾಂಶದ ಆಗರ ಅದು. ಅಂದರೆ ಕಿತ್ತಳೆ ಹಣ್ಣು ನಿಮಗೆ 4 kgಗೆ 1 kg ಗೇರು ಹಣ್ಣು ಸಮ. ಕಿತ್ತಳೆ ಹಣ್ಣಿನ 4 ಪಟ್ಟಷ್ಟು ವಿಟಮಿನ್ ಸಿ ಗೇರು ಹಣ್ಣಲ್ಲಿದೆ. ಹಾಗಾಗಿ ಈ ಕೋವಿಡ್ ಸಮಯದಲ್ಲಿ ತುಂಬ ಜನ ಗೇರು ಹಣ್ಣು ತಿಂದವರು ಆದಷ್ಟು ಅದರ ರೋಗ ನಿರೋಧಕ ಶಕ್ತಿಯನ್ನು ಪಡೆದುಕೊಂಡಿರ್ತಾರೆ. ನಾವು ಕೂಡ ತಿಂತಾಯಿದ್ವಿ ಅದನ್ನು. ಹಾಗೆ ಮುಂದುವರೆದು ಡ್ರೋನ್ಗಳ ಮೂಲಕ ಸಂಪರ್ಣೆ ಮಾಡುವುದನ್ನು ಕೂಡ ನಾವು ಸಂಶೋಧನೆ ಮಾಡ್ತಾಯಿದ್ದೇವೆ. ಡ್ರೋನ್ಗಳು ಇತ್ತೀಚೆಗೆ ಬಂದಂಥ ಹೊಸ ಆವಿಷ್ಕಾರ ನಿಮ್ಗೆ ಗೊತ್ತೇ ಇದೆ. ಒಬ್ಬ ರೈತ 1 ಎಕರೆಗೆ 300 ಲೀಟ್ರ್ ನೀರನ್ನು ಖರ್ಚು ಮಾಡುವ ಬದಲು ಬರೀ 30 ಲೀಟ್ರ್ ನೀರನ್ನು ಉಪಯೋಗಿಸಿ 1 ಎಕರೆಯನ್ನು ಅವನು ಕವರ್ ಮಾಡ್ಬೋದು. ಅಂದರೆ ಔಷಧಿಯ ಪ್ರಮಾಣವನ್ನು ಕೂಡ ಕಡಿಮೆ ಮಾಡ್ಬೋದು. ಹಾಗೆ ಒಂದು ಅರ್ಧ ಗಂಟೆಯಲ್ಲಿ 1 ಎಕರೆ ಸ್ಪ್ರೇಯಿಂಗ್ ಮಾಡಿ ಮುಗಿಸ್ಬೋದು ಈ ಡ್ರೋನ್ ತಂತ್ರಜ್ಞಾನದಲ್ಲಿ.
ಹಾಗೆ ಈ ಥರದಲ್ಲಿ ನಾವು ಬೇರೆ ಬೇರೆ ಸಂಶೋಧನೆ ಮಾಡ್ತಾಯಿದ್ವಿ. ಇನ್ನೂ ಕೂಡ ನಾವು ಈ ಅತಿಸಾಂದ್ರ ಪದ್ಧತಿಯಲ್ಲಿ ಬೇಸಾಯ ಹೇಗೆ ಮಾಡೋದು ಅದನ್ನು ಮಾಡಿದ್ದೀವಿ. ಹಾಗೂ ಹಲವಾರು ರೈತರಿಗೆ ನಾವು ನಮ್ಮ ಸಂಸ್ಥೆಯಿಂದ ಈ ನಮ್ಮ ಏರಿಯಾ ಎಕ್ಸ್ಪಾನ್ಷನ್ ಪ್ರೋಗ್ರಾಮ್ನಲ್ಲಿ ಧನ ಸಹಾಯವನ್ನು ನೀಡಿದ್ದೇವೆ. ಹಾಗೆ ದೇಶಾದ್ಯಂತ ಬೇರೆ ಬೇರೆ ಕಡೆಯಲ್ಲಿ ಈಗ ಈಶಾನ್ಯ ಭಾರತದಲ್ಲೂ ಕೂಡ ನಾವು ತುಂಬ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಬೆಳೀಲಿಕ್ಕೆ ತುಂಬ ಅವಕಾಶ ಇದೆ. ಅಂದರೆ ನಮ್ಮ ದೇಶಕ್ಕೆ ಸುಮಾರು ವರ್ಷಕ್ಕೆ 17 ಲಕ್ಷ ಟನ್ನು ಕಚ್ಚಾ ಬೀಜ ಬೇಕಾಗ್ತದೆ. ಆದರೆ ನಾವು ಬೆಳೀತಾ ಇರೋದು ಬರೀ 7 ರಿಂದ 8 ಲಕ್ಷ ಟನ್. ಇನ್ನು 10 ಲಕ್ಷ ಟನ್ನು ನಾವು ಆಮದು ಮಾಡ್ಕೊಳ್ತಾ ಇದ್ದೇವೆ. ಈಗ ಆಮದಿನ ಪ್ರಮಾಣ ಕಡಿಮೆ ಆಗ್ತಾಯಿದೆ. ಯಾಕಂದರೆ ಆಫ್ರಿಕಾದವರು ಅವರ ಮಟ್ಟದಲ್ಲಿ ಸಂಸ್ಕರಣೆ ಮಾಡ್ತಾ ಇದ್ದಾರೆ. ಯಾಕಂದರೆ ಇಲ್ಲಿಗೆ ಯಾಕೆ ಕಳಿಸ್ಬೇಕು, ನಾವೇ ಸಂಸ್ಕರಣೆ ಮಾಡಿ ನಾವೇ ಎಕ್ಸ್ಪೋರ್ಟ್ ಮಾಡ್ಬೋದಲ್ಲ ಅನ್ನೋದು ಅವರ ಒಂದು ವಿಚಾರ. ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಎಷ್ಟೇ ಬೀಜ ಬೆಳೆದರೂ ಕೂಡ ಅದಕ್ಕೆ ರೈತರಿಗೆ ಎಷ್ಟೇ ಬೆಳೆದರೂ ಕೂಡ ಅದಕ್ಕೆ ತಕ್ಕನಾದ ಬೆಲೆ ಸಿಗುತ್ತೆ. ಹಾಗೆ ದೇಶದಲ್ಲಿ ಅದಕ್ಕೆ ಬೇಕಾದಂಥ ಡಿಮಾಂಡ್ ಇದೆ. ಯಾಕಂದರೆ ಪ್ರಪಂಚದಾದ್ಯಂತ ಅತಿ ಹೆಚ್ಚು ಗೇರು ಬೀಜ ತಿನ್ನುವವರು ನಮ್ಮ ಭಾರತೀಯರು. 1/3 ಭಾಗದಷ್ಟು ಗೇರು ಬೀಜ ನಾವೇ ತಿಂತಾಯಿದ್ದೀವಿ. ಹಾಗಾಗಿ ಗೇರು ಬೆಳೆಯಲ್ಲಿ ಇದು ಆಶಾದಾಯಕವಾದ ಪರಿಸ್ಥಿತಿಯನ್ನು ನಾವು ಮುಂದೆ ಕೂಡ ನೋಡ್ಬೋದಾಗಿದೆ. ಹಾಗೆ ಇದು ಕಡಿಮೆ ನೀರಿನಲ್ಲಿ ಬೆಳೆಯುವಂಥ ಬೆಳೆ, ಯಾವುದೇ ನೀರಾವರಿ ಅವಶ್ಯಕತೆ ಇಲ್ಲ, ಮಳೆಯ ಆಶ್ರಯಿತ ಬೆಳೆ. ಹಾಗಾಗಿ ರೈತರಿಗೆ ನಾವು ಹೇಳುವಂಥದ್ದು ಏನಂದರೆ, ನಮ್ಮ ಸಂಶೋಧನೆ ಫಲವನ್ನು ಆದಷ್ಟು ಗೇರು ಬೆಳೆಯ ತಾಂತ್ರಿಕತೆಯಲ್ಲಿ, ಗೇರು ಬೆಳೆಯ ಬೇಸಾಯದಲ್ಲಿ ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಲಾಭವನ್ನು ಪಡೆಯುವಂಥ ಉದ್ದೇಶದಿಂದ ನಾವು ಸಂಶೋಧನೆ ಮಾಡ್ತಾ ಇದ್ದೇವೆ. ಹೊಸ ತಂತ್ರಜ್ಞಾನವನ್ನು ಬಿಡುಗಡೆ ಮಾಡ್ತಾ ಇದ್ದೇವೆ. ಇನ್ನು ಅರೆ ಸ್ವಯಂಚಾಲಿತ ಯಂತ್ರದಲ್ಲಿ ಮೇಲ್ಗಡೆ 4 ರಂಧ್ರಗಳಿವೆ. ಅದರಲ್ಲಿ ತಿರುಗಣೆಗಳು ತಿರುಗುತ್ತಾ ಇರುತ್ತವೆ. ಇದಕ್ಕೆ ಕರೆಂಟ್ ಅಥವಾ ಬ್ಯಾಟರಿ ಶಕ್ತಿ ಬೇಕು. ಬೀಜ ಸಹಿತ ಹಣ್ಣನ್ನ ಈ ರಂಧ್ರಕ್ಕೆ ತೂರಿಸಿದಾಗ ಬೀಜ ತಿರುಗುವುದರ ಮೂಲಕ ಬೇರ್ಪಡುತ್ತದೆ. ನಂತರ ಹಾನಿಯಾಗದ ಗೇರು ಬೀಜ ಯಂತ್ರದೊಳಗೆ ಬಿದ್ದು ಒಂದೆಡೆಯಿಂದ ಹೊರಬರುತ್ತದೆ. ಎಲ್ಲ ಗಾತ್ರದ ಗೇರು ಬೀಜಗಳನ್ನು ಇದರಲ್ಲಿ ಬೇರ್ಪಡಿಸಬಹುದು. ಇದರಲ್ಲಿ ಗಂಟೆಗೆ 35 kg ಬೀಜಗಳನ್ನು ಬೇರ್ಪಡಿಸುವ ಸಾಮರ್ಥ್ಯವಿದ್ದು ಇದರ ಬೆಲೆ 35,000 ರೂಪಾಯಿಗಳು. ಅಂತೆಯೇ 3ನೇ ಮಾದರಿಯ ಯಂತ್ರವು ಪೆಡಲ್ ಚಾಲಿತ ಯಂತ್ರವಾಗಿದ್ದು ಇದರಲ್ಲಿ ಹರಿತವಾದ ಬ್ಲೇಡ್ ರೀತಿಯ ರಚನೆಯ ಮೇಲೆ ಬೀಜ ಗೇರು ಹಣ್ಣಿಗೆ ಅಂಟಿರುವ ಭಾಗವನ್ನು ಇಟ್ಟು ಪೆಡಲ್ ತುಳಿದ್ರೆ ಆ ಭಾಗ ಕತ್ತರಿಸಿ ಬೀಜ ಬೇರ್ಪಟ್ಟು ಪ್ರತ್ಯೇಕವಾಗಿ ಹೊರಗಡೆ ಬರುತ್ತದೆ. ಇದರಲ್ಲಿ 1 ಗಂಟೆಗೆ 15 kg ಬೀಜಗಳನ್ನು ಬೇರ್ಪಡಿಸಬಹುದು. ಇದರ ಬೆಲೆ ಕೇವಲ 15,000 ರೂಪಾಯಿಗಳು. So myself, Dr. Balasubramanian, serving as a principal scientist in this Directorate of Cashew Research, Puttur. In fact, this particular machine, especially to remove the cashew nuts from the apple, it is long time back it thought of. But as such, there is no machinery available in this country. This particular machine is developed for a couple of reasons. The first reason is actually now today the labor shortage, the scarcity of laborers. They are unable to get the people for picking the nuts and separating the nuts and bringing back to the processing section. So that is one of the reasons why this particular machine developed. Another one, this is a seasonal product and the cashew apple is available all over everywhere in India. So what is happening, since it is not collected properly, the apple is not utilized again, probably making for any like alcoholic beverage or even beverages like jam, jelly, juice based food products. So since it is not available, what is happening at present, the people who are going to the field, they collect the cashew apple, bring it to one location, sit there squatting down on the floor. They just remove the nut by twisting the nuts. Twisting the nut, they separate it. That is the practice they are following it. So what is happening, so when they take more time for this action of separating the nuts, this particular machine developed. When we feed that, once it is brought to one particular location and instead of engaging the laborers, and this machine can be utilized. Once it is fed into this particular machine, it goes in 3 different locations. One is the location where the nuts will get a tap and it is separated, because the adhering force of that nut and apple is very, very less as far as this cashew apple is concerned. So once the nut is getting a tap and removed, and it moves to the another location where the nuts are actually passing on this sprouted roller, and whereas the cashew apple get crushed, it passes through that one, it get crushed and the juice will be coming out at the bottom, and whereas the fiber is separated. Finally, what we would like to call this one as actually a 3-in-1
apple nut separator. The major thing is actually nuts are separated, that is the primary thing. Secondary level, the juice is coming out, and third one is the fiber. The juice that can be utilized for making the food product like jam, jelly, and even RTS, ready to serve beverages. And the fiber, once it is crushed, it can be converted into powder form, and it can go for a poultry or animal feed. And nuts are separated, it go for sun drying or any kind of drying, and afterwards it go to the industry for nut processing. So this is completely focused on developing a large scale unit, mostly for people are having more than 10 hectares of land under cashew cultivation, and if they want to go for a small one, probably a miniature model is required. That we are thinking of it as a second revised model for that one. When we go to this particular one, this is another model. This one actually, the people who are not affordable to go for procuring that kind of a machine, they can go for this kind of machine. Here it is just like a twisting one. When they feed it in this particular hole, 2% can sit in the opposite direction and feed the cashew apple in a reverse location where the nut will be at the bottom. When we just feed it, there is a rubber roll which is developing a friction because of the continuous rotation, and that is actually given by a small motor provided at the bottom. Once it is fed, the nut will be held tightly and it will be rotating. It is the twisting mechanism that is actually separating the nut, and the capacity is around 150 kg per hour when two people are engaged for this particular purpose. Another model here, it is actually a improvised model over this particular one. When we use this particular one, the nuts are kept between, the apple with the nut will be fed here. There is a sliding knife-like structure which will be moving in horizontal direction, reciprocation. So once it is fed in this particular direction, the nuts will be just chopped off, and the nut will be coming out, and the apple it can just put it here, and because of its slope it will be coming out. So this is another simple model which will be holding good for the people who are having 2 to 5 hectares of cashew apple cultivation land. That is the way it is used, and its capacity is around 80 to 100 kg depending on the size of the nut or something. So these three models are developed exactly fitting for the area of the land or cashew cultivation each individual farmer is having. This is what I would like to mention about this particular nut apple separator, which has been developed in this institute by Dr. Manjunath and myself, and Dr. Ravindra Naik from another institute, and Dr. J.D. Adiga, ಡೈರೆಕ್ಟರ್ ಆಫ್ ದಿಸ್ ಇನ್ಸ್ಟಿಟ್ಯೂಟ್. ಹೀಗೆ ಮಧ್ಯಮ ಪ್ರಮಾಣದ ಗೇರು ಬೆಳೆಗಾರರಿಂದ ಆರಂಭಿಸಿ ಉದ್ದಿಮೆದಾರರವರೆಗೆ ಅನುಕೂಲವಾಗಿರುವಂತಹ ಯಂತ್ರೋಪಕರಣಗಳನ್ನು ಎನ್ಆರ್ಸಿಸಿಯ ವಿಜ್ಞಾನಿಗಳ ತಂಡ ಸಂಶೋಧಿಸಿ ಅಭಿವೃದ್ಧಿಪಡಿಸಿದೆ. ಇವುಗಳನ್ನು ಗೇರು ಬೆಳೆಗಾರರು ಸದುಪಯೋಗಪಡಿಸಿಕೊಂಡು ಗೇರು ಬೆಳೆಯಲ್ಲಿ ಶ್ರಮ ಸಮಯವನ್ನು ಉಳಿತಾಯ ಮಾಡಿಕೊಂಡು ಲಾಭ ಪಡೆದುಕೊಳ್ಳಬಹುದಾಗಿದೆ. ಕ್ಯಾಮರಾ ಪರ್ಸನ್ ಲತೇಶ್ ವಿಟ್ಲ ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ನಾಗರಿಕರೇ, ನಿಮ್ಮ ಮನೆಯಲ್ಲಿ ಉತ್ಪತ್ತಿಯಾಗುವ ತ್ಯಾಜ್ಯವನ್ನ ನಗರಸಭೆಯಿಂದ ನಿಯೋಜಿಸಿದ ವಾಹನಗಳಿಗೆ ಹಸಿ, ಒಣ ಮತ್ತು ಅಪಾಯಕಾರಿ ಕಸವಾಗಿ ವಿಂಗಡಿಸಿ ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕದೆ ಕಸದ ಬುಟ್ಟಿಯ ಮುಖಾಂತರವೇ ಪ್ರತ್ಯೇಕವಾಗಿ ನೀಡಿ ಸಹಕರಿಸುವುದು. ನಗರದ ಎಲ್ಲ ಉದ್ದಿಮೆದಾರರು ತಮ್ಮ ಉದ್ದಿಮೆ ಸ್ಥಳದ ಮುಂಭಾಗದಲ್ಲಿ ಹಸಿರು ಬಣ್ಣದ ಬಿನ್ ಹಾಗೂ ನೀಲಿ ಬಣ್ಣದ ಬಿನ್ಗಳನ್ನು ಕಡ್ಡಾಯವಾಗಿ ಮತ್ತು ತಮ್ಮ ಉದ್ದಿಮೆಯಲ್ಲೇ ನಿಷೇಧಿತ ಪ್ಲಾಸ್ಟಿಕ್ ವಸ್ತುಗಳಿಂದ ಬಳಕೆ ಮತ್ತು ಮಾರಾಟ ಮಾಡುವುದಿಲ್ಲ ಎಂಬ ನಾಮಫಲಕವನ್ನು ಅಳವಡಿಸಿ ಪುತ್ತೂರು ನಗರವನ್ನ ಸ್ವಚ್ಛ ಮತ್ತು ಸುಂದರ ನಗರವನ್ನಾಗಿಸಲು ಎಲ್ಲರೂ ಪ್ರಯತ್ನಿಸೋಣ.